ಓಂ ಶ್ರೀ ಪಾರ್ವತಿ ಪಂಚಲಿಂಗೇಶ್ವರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಮುದ್ಯ ಪಾರಂತಿ ಕ್ಷೇತ್ರ ಶ್ರೀ ಪಾರ್ವತಿ ಪಂಚಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವ ತಯಾರಿಯಲ್ಲಿ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೇವೆ. ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರದ ಎರಡೂ ಸಮಿತಿಗಳ ಕೆಲವು ಪ್ರಮುಖರು ನಾವಿಲ್ಲಿ ಸೇರಿದ್ದೇವೆ. ವಿಶೇಷವಾಗಿ ಇಲ್ಲಿ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷನಾಗಿರುವಂಥ ನಾನು ನೇಮಿಚಂದ್ರಗೌಡ ಮುದ್ಯ, ಹಾಗೆ ಕೋಶಾಧಿಕಾರಿಗಳಾಗಿರುವಂತಹ ಸೋಮಸುಂದರ ಸಾಲ್ಯಾನರವರು, ಸಂಚಾಲಕರಾಗಿರುವಂಥ ಶ್ರೀ ಗೋಪಾಲ ದಡ್ಡು, ಕಾರ್ಯದರ್ಶಿಗಳಾಗಿರುವಂಥ ನಾರಾಯಣ ಪೂಜಾರಿ ನೀರಕಟ್ಟೆ, ಕಾರ್ಯದರ್ಶಿಯಾಗಿರುವಂತಹ ವಸಂತಿ ಬೇಬಿ, ಇವರು ಕೂಡ ಕಾರ್ಯದರ್ಶಿ, ಅಂದರೆ ಬ್ರಹ್ಮಕಲಶೋತ್ಸವ ಕಾರ್ಯದರ್ಶಿ. ಇವರು ಜೀರ್ಣೋದ್ಧಾರದ ಕಾರ್ಯದರ್ಶಿಯಾಗಿದ್ದಾರೆ. ಬ್ರಹ್ಮಕಲಶೋತ್ಸವ ಕಾರ್ಯದರ್ಶಿ ಇನ್ನೋರ್ವ ಕಾರ್ಯದರ್ಶಿ ಭವ್ಯ ಅವರಿದ್ದಾರೆ. ಇನ್ನಿತರ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದ್ದಾರೆ. ದಿನಾಂಕ ಏಪ್ರಿಲ್ 7ರಿಂದ 12ರವರೆಗೆ ಇಲ್ಲಿ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಪೂಜ್ಯರಾದಂಥ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಹಾಗೂ ಎಡನೀರು ಶ್ರೀಗಳಾಗಿರುವಂಥ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳವರು ಮತ್ತು ಶ್ರೀ ಸುಬ್ರಹ್ಮಣ್ಯ ಮಠಾಧೀಶರಾದಂಥ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಉಪಸ್ಥಿತಿಯಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಾದಂತಹ ಮಾನ್ಯ ಶಾಸಕರು ಶ್ರೀ ಅಶೋಕ್ ಕುಮಾರ್ ರೈಯವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಈ ಬ್ರಹ್ಮಕಲಶೋತ್ಸವವನ್ನು ನಡೆಸಲಿಕ್ಕಿದ್ದೇವೆ. ಸ್ಥಳೀಯ ಅರ್ಚಕರಾಗಿರುವಂಥ ಶ್ರೀ ಕೃಷ್ಣ ಪ್ರಸಾದ್ ಉಡುಪರವರು ನಮ್ಮೆಲ್ಲರ ಜವಾಬ್ದಾರಿಗಳ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿ ಅನ್ನುವಂಥ ಎರಡು ಸಮಿತಿಗಳು ಇಲ್ಲಿ ವ್ಯವಸ್ಥೆಯ ದೃಷ್ಟಿಯಿಂದಾಗಿರುವಂಥ ಸಮಿತಿಗಳೇ ಹೊರತು ಎಲ್ಲರೂ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದೆಯಿಂದ ಏಕತೆಯಿಂದ ಇಲ್ಲಿ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷರು, ಪದಾಧಿಕಾರಿಗಳು ಅಥವಾ ಇನ್ನಿತರ ಉಪಾಧ್ಯಕ್ಷರು ಅನ್ನುವಂಥದ್ದು ನಾಮದಲ್ಲಿ ಇದೆಯೇ ಹೊರತು ಕೆಲಸದಲ್ಲಿ ಎಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಗಲಿರುಳೆನ್ನದೇ ಬ್ರಹ್ಮಕಲಶೋತ್ಸವದ ಸಿದ್ಧತೆ ಇಲ್ಲಿ ನಡೀತಾ ಇದೆ. ಎಲ್ಲರ ಸಹಕಾರವನ್ನು ಕೂಡ ನಾವಿಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಗ್ರಾಮ್ಯ ಪ್ರದೇಶದಲ್ಲಿರುವಂಥ ಈ ದೇವಸ್ಥಾನ ಸ್ಥಳೀಯರ ಸಹಕಾರದಿಂದಲೇ ಇಲ್ಲಿ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ನಡಿಬೇಕು ಅನ್ನುವಂಥದ್ದು ವಿಶೇಷವಾದಂಥ ಎಲ್ಲರ ಅಭಿಲಾಷೆಯಾಗಿತ್ತು. ಆದರೂ ಸ್ಥಳೀಯರಲ್ಲಿ ಎಲ್ಲರೂ ಕೃಷಿಕರು, ಉದ್ಯಮಿಗಳು ಇಲ್ಲದೇ ಇರುವ ಕಾರಣ ಬಹಳ ದೊಡ್ಡ ಮೊತ್ತದ ಆರ್ಥಿಕ ಸಹಾಯವನ್ನು ನಾವು ಸ್ಥಳೀಯರಿಂದ ನಿರೀಕ್ಷೆ ಮಾಡುವುದು ಬಹಳ ಕಷ್ಟ ಸಾಧ್ಯವಾಗಿದೆ. ಆದರೂ ಪ್ರತಿ ಮನೆಯವರು ಕೂಡ ತಮ್ಮಿಂದ ಸಾಧ್ಯವಾದಷ್ಟು ದೊಡ್ಡ ಪ್ರಮಾಣದಿಂದ ಸಹಕಾರವನ್ನು ನೀಡ್ತಿದ್ದಾರೆ. ಊರ ಪರವೂರ ಮಹನೀಯರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆ. ದಿನಾಂಕ 7ರಿಂದ ಬ್ರಹ್ಮಕಲಶೋತ್ಸವದ ಎಲ್ಲ ವಿಧಿವಿಧಾನಗಳು ಪ್ರಾರಂಭಗೊಳ್ಳುತ್ತವೆ. ಪ್ರಖ್ಯಾತ ತಂತ್ರಿಗಳಾಗಿರುವಂಥ ಕೇರಳದ ಶ್ರೀ ತರನಲ್ಲೂರು ಶ್ರೀ ಸತೀಶನ್ ನಂಬೂದಿರಿಪ್ಪಾಡ್ ಅವರ ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಪ್ರಾರಂಭಗೊಳ್ಳಲಿಕ್ಕಿವೆ. ಹಾಗೆ ದಿನಾಂಕ 7ರಂದು ಹೊರೆ ಕಾಣಿಕೆಯು ಕೂಡ ವಿವಿಧ ಕ್ಷೇತ್ರಗಳಿಂದ, ಪ್ರದೇಶಗಳಿಂದ ಈ ಸ್ಥಳಕ್ಕೆ ಆಗಮನ ಆಗಲಿಕ್ಕಿದೆ. ನಮ್ಮ ಸ್ಥಳೀಯ ಬಹಳ ಪ್ರಸಿದ್ಧವಾದಂಥ ಉಪ್ಪಿನಂಗಡಿ ಕ್ಷೇತ್ರದಿಂದ ಪೆರಿಯಡ್ಕ, ಶಾಂತಿನಗರ, ಗೋಳಿತೊಟ್ಟು ಇತ್ಯಾದಿ ವಿವಿಧೆಡೆಗಳಿಂದ ಇಲ್ಲಿ ಒಟ್ಟು ಸೇರಿ ಹೊರೆಕಾಣಿಕೆ ಕಾರ್ಯಕ್ರಮವು ಇಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಹಾಗೆ 7ರಿಂದ ವಿಶೇಷವಾಗಿ ನಮ್ಮ ಈ ಕ್ಷೇತ್ರದಲ್ಲಿ ಭಜನೆಗೆ ನಾವು ಆದ್ಯತೆಯನ್ನು ನೀಡಿದ್ದೇವೆ. ಸಾಯಂಕಾಲದ ಹೊತ್ತಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮನರಂಜನೆಯಾಗಿ ನಡೀಲಿಕ್ಕಿರುತ್ತದೆ. ಕೊನೆಯ ದಿನ ಅಂದರೆ 12ನೇ ತಾರೀಕಿನಂದು ಬ್ರಹ್ಮಕಲಶೋತ್ಸವದಂದು ಮಾತ್ರ 2 ಸಭಾ ಕಾರ್ಯಕ್ರಮಗಳು ನಡೀತವೆ. ಉಳಿದಂತೆ ಪೂರ್ಣವಾಗಿ ಭಜನಾ ಕಾರ್ಯಕ್ರಮವೇ ಇಲ್ಲಿಯ ವಿಶೇಷವಾಗಿ ನಾವು ಹಮ್ಮಿಕೊಂಡಿರುವಂಥ. ಪ್ರತಿದಿನವೂ ಕೂಡ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ. ಸುಮಾರು 20,000ಕ್ಕಿಂತಲೂ ಹೆಚ್ಚು ಜನರ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಖಂಡಿತವಾಗಿ ಅಷ್ಟು ಜನ ಸೇರ್ತಾರೆ. ಹಾಗೆ ಒಟ್ಟು ಕಾರ್ಯಕ್ರಮಕ್ಕೆ ಸುಮಾರು ಜೀರ್ಣೋದ್ಧಾರಕ್ಕೆ ನಾವೊಂದು
60 ಲಕ್ಷದಷ್ಟು ಮೊತ್ತವನ್ನು ಮತ್ತು ಬ್ರಹ್ಮಕಲಶೋತ್ಸವಕ್ಕೆ ಸುಮಾರು 40 ಲಕ್ಷದಷ್ಟು ಒಟ್ಟು 1 ಕೋಟಿಯ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸುದ್ದಿ ನ್ಯೂಸ್ಗೆ ಸ್ವಾಗತ. ನಮ್ಮ ಈ ಶ್ರೀ ಪಾರ್ವತಿ ಪಂಚಲಿಂಗೇಶ್ವರ ದೇವಸ್ಥಾನ ಮುದ್ಯ ಬಜತ್ತೂರು ಗ್ರಾಮ, ಪುತ್ತೂರು ತಾಲೂಕು. ಇಲ್ಲಿಯ ದಿನಾಂಕ 7ರಿಂದ 12ನೇ ತಾರೀಕು ತನಕ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಹಾಗೂ 13ನೇ ತಾರೀಕು ನೇಮೋತ್ಸವ ನಡೆಯಲಿದೆ. ಯಾಕಂದರೆ ಇಲ್ಲಿ ಇತಿಹಾಸದಲ್ಲಿ ಜಾತ್ರೆಯೋತ್ಸವ ಅಂತ ಇರಲಿಲ್ಲ, ಏಕಭಜನೆ ಅಂತಿತ್ತು. ಯಾಕಂದರೆ ಏಕಭಜನೆ ದೊಡ್ಡ ಜಾತ್ರೆ ಇಲ್ಲಿ, ಅದು ಎಲ್ಲ ಇಲ್ಲಿ ಗ್ರಾಮಸ್ಥರಿಗೆ ಇಲ್ಲಿ ತಾಲೂಕಿಗೆ ಒಂದು ಮಾದರಿಯಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಹಿರಿಯವರು ಹೇಗೆಂದರೆ ಈ ಸಾರಿ ಬ್ರಹ್ಮಕಲಶೋತ್ಸವಕ್ಕೆ ಇತರೆ ದೂರ ದೂರ ಊರುಗಳಿಂದ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತರದೆ ಕೇವಲ ಭಜನೆಗೆ ಮೊದಲ ಆದ್ಯತೆ ಕೊಟ್ಟು ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ತನಕ ಒಂದು 5 ತಂಡ, ಮಧ್ಯಾಹ್ನ ಮೇಲೆ ಒಂದು 4 ತಂಡ ಭಜನೆಗೆ ಜಾಸ್ತಿ ಮಾನ್ಯತೆ ಕೊಟ್ಟು, ಆಮೇಲೆ ರಾತ್ರಿ ಒಂದು 9, 10 ಗಂಟೆ 11, 10 ಗಂಟೆ 10-10:30 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸ್ವಲ್ಪ ಆದ್ಯತೆ ಜಾಸ್ತಿ ಕೊಡುವುದಂತ ಸಮಿತಿಯ ತೀರ್ಮಾನ ಆಗಿತ್ತು. ಅದರಿಂದ ಸಂಗೀತ, ಭರತನಾಟ್ಯ ಮತ್ತು ವಿಠಲ ನಾಯಕ್ ಇವರ ಕಲ್ಲಡ್ಕ ಇವರದ್ದು ಕಾರ್ಯಕ್ರಮ ಮತ್ತು ಯಕ್ಷಗಾನ, ನಾಟಕ ಆದಷ್ಟು ಇದು ಊರಿನ ಕೆಲವು ಪ್ರಾಯೋಜಕತ್ವದಲ್ಲಿ, ಯಾಕಂದರೆ ಸಮಿತಿ ಯಾವುದು ಇದಕ್ಕೆ ಖರ್ಚನ್ನು ಮಾಡೋದಿಲ್ಲ. ಯಾಕಂದರೆ ಊರಿನವರ ಪ್ರಾಯೋಜಕತ್ವದಲ್ಲಿ ಅದು ಕೊನೆಗೆ ರಾತ್ರಿ 1-1:30 ಗಂಟೆ ಹೆಚ್ಚಿನ ಕಾರ್ಯಕ್ರಮವನ್ನೆಲ್ಲ ಭಜನೆಗೆ, ಯಾಕಂದರೆ ಇಲ್ಲಿ ಭಜನೆ ಅಂದರೆ ಇಲ್ಲಿಯ ದೇವರಿಗೆ ಭಾರಿ ಇಷ್ಟ ಅಂತ ಇತಿಹಾಸವೇ ಅದನ್ನು ತಿಳಿಸ್ತದೆ. ಭಜನೆಗೆ ಸಹ ಪ್ರಾಮುಖ್ಯತೆ ಕೊಟ್ಟು ಹಾಗೂ ಕೊನೆಯದು, ಯಾಕಂದರೆ ಪ್ರತಿದಿನ ಎಲ್ಲ ಬ್ರಹ್ಮಕಲಶದಲ್ಲಿ ಪ್ರತಿದಿನ ಸಭಾ ಕಾರ್ಯಕ್ರಮ ಇರ್ತದೆ. ಆ ಸಭಾ ಕಾರ್ಯಕ್ರಮದ ಸಮಯವೆಲ್ಲ ವ್ಯರ್ಥ ಆಗ್ತದೆ ಎಂದು ಕೊನೆಯ ದಿನ 12ನೇ ತಾರೀಕಿಗೆ 2 ಕಾರ್ಯಕ್ರಮ. ಬೆಳಿಗ್ಗೆ ಯಡಿಯೂರು ಮಠದ ಸ್ವಾಮಿಯವರು ಬರ್ತಾರೆ. ಅವತ್ತು ಇವರ ಶಾಸಕರಾದ ಇವರು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ನಮ್ಮ ಸರ್ಕಾರದ ಈಗ ಶಾಸಕರು ಅಶೋಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಬೆಳಿಗ್ಗೆ. ಹಾಗೂ ಸಾಯಂಕಾಲ 7 ಗಂಟೆಯ ನಂತರ ನಮ್ಮ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾದ ನೇಮಿಚಂದ್ರ ಇವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಇದರಲ್ಲಿ ಕೆಲವು ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರು ಹಾಗೂ ಈ ಊರಿನ ಕೆಲವು ಗಣ್ಯ ವ್ಯಕ್ತಿಗಳನ್ನು ಆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅದು 2 ಕೊನೆ 12ನೇ ತಾರೀಕಿಗೆ 2 ಸಭೆ ಕಾರ್ಯಕ್ರಮ ಮಾಡುವುದಂತ ಊರಿನವರು ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಮರುದಿನ ಈ ಜಾಗದ ಕ್ಷೇತ್ರ ಪಾಲಕರಾದ ರಕ್ತೇಶ್ವರಿಗೆ ನೇಮೋತ್ಸವ ಹೋಗಿ ಮಾಡಿ ಈ ಬ್ರಹ್ಮಕಲಶೋತ್ಸವಕ್ಕೆ ಮಂಗಲ ಮಾಡಲಿಕ್ಕೆ ಎಲ್ಲ ಗ್ರಾಮಸ್ಥರು ಒಮ್ಮತ್ತಿನ ತೀರ್ಮಾನ ಮಾಡಿರುತ್ತಾರೆ. ನೋಡಿ, ಹೇಗೆ ಪ್ರತಿದಿನ ಕಾರ್ಯಕ್ರಮವೊಂದು ದೀಪ ಪ್ರಜ್ವಲನೆ ಮೂಲಕ ಚಾಲನೆ ಕೊಡುವುದಂತ ಪ್ರಥಮವಾಗಿ 7ನೇ ತಾರೀಕು 8:45 ಅರುಣ್ ಕುಮಾರ್ ಪುತ್ತಲ ಇವರಿಂದ ದೀಪ ಪ್ರಜ್ವಲನೆಯಾಗಿ ಬ್ರಹ್ಮಕಲಶೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಆಮೇಲೆ ನಮ್ಮ ಮಾಜಿ ಶಾಸಕರಾದ ಸಂಜಯಗೌಡ ಮಠಂದೂರು ಇವರಿಂದ ಹೊರೆಕಾಣಿಕೆಯ ಮುಹೂರ್ತವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆಮೇಲೆ ನಮ್ಮ ಈ ದೇವಸ್ಥಾನದ ಆಡಳಿತ ಅಧಿಕಾರಿಯಾದ ನರಿಯಪ್ಪ ಮಠದ ಇವರಿಂದ ಇದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಅದೇ ರೀತಿ ಮರುದಿನ 8 ತಾರೀಕಿಗೆ ನಮ್ಮ ಡಾಕ್ಟರಾದ ನಮ್ಮ ರಾಜಾರಾಮ್ KV ದಂತವೈದ್ಯರು ಉಪ್ಪಿನಗಡಿ ಇವರಿಂದ ಬೆಳಗಿನ ಈ ಭಜನಾ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಆಮೇಲೆ ಮಧ್ಯಾಹ್ನ ಮೇಲೆ ಅಜಯ್ ಶೆಟ್ಟಿ MD ಮಂಗಳೂರು ಇವರು ಸಹ ಬಂದು ಮಧ್ಯಾಹ್ನ ಮೇಲದ ಈ ಕಾರ್ಯಕ್ರಮ ಪ್ರತಿದಿನ 2 ಜನ ದೀಪ ಪ್ರಜ್ವಲನೆಗೆ ನಾವು ಆಯೋಜನೆ ಮಾಡಿರ್ತೇವೆ. ಯಾಕಂದರೆ ಮಧ್ಯಾಹ್ನ ಒಂದು ವಿಡಿಯೋ ಇದೆ. ಯಾಕಂದರೆ ಮಧ್ಯಾಹ್ನ ಊಟ ಆದಮೇಲೆ ಒಂದು 2-3 ಗಂಟೆ ವಿಡಿಯೋ, ಆಮೇಲೆ ಸಾಯಂಕಾಲ ಕಾರ್ಯಕ್ರಮ ಪುನಃ ದೀಪ ಪ್ರಜ್ವಲನೆ ಮೂಲಕವೇ ಕಾರ್ಯಕ್ರಮ ಮಾಡುವುದಂತ ನಾವೆಲ್ಲ ಸಮಿತಿ ನಿರ್ಣಯ ಪ್ರಕಾರ ಪ್ರತಿದಿನ 2 ಜನ ದೀಪ ಪ್ರಜ್ವಲನೆಗೆ ಆಯ್ಕೆ ಮಾಡಿರ್ತೇವೆ. ಮತ್ತು 9ನೇ ತಾರೀಕಿಗೆ ನಮ್ಮ ನಡಪ ಬ್ರಹ್ಮೋತ್ಸವ ಸಮಯದಲ್ಲಿ ಬ್ರಹ್ಮೋತ್ಸವ ಅಧ್ಯಕ್ಷರಾದಂಥ RB ಸುಂದರಗೌಡ ಇವರು 9ನೇ ತಾರೀಕಿಗೆ ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಆಮೇಲೆ ಅದೇ ದಿನ ಸಾಯಂಕಾಲ ನಮ್ಮ ಮಾಜಿ ಶಾಸಕರಾದ ಶಕುಂತಲ ಶೆಟ್ಟಿಯವರು ಬಂದು ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಅದೇ ರೀತಿ ಮರುದಿನ 10 ಏಪ್ರಿಲ್ 10ನೇ ತಾರೀಕಿಗೆ ಬೆಳಿಗ್ಗೆ ಮುಗಿರಡ್ಕ ದೇವಸ್ಥಾನದ ವ್ಯವಸ್ಥಾಪಕರಾದ ರಾಮಣ್ಣಗೌಡ ದೇವಸ್ಥಗುತ್ತು ಇವರು ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಅದೇ ದಿನ ಸಾಯಂಕಾಲ ನಮ್ಮ ಪಾದಾಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪಕರಾದ ಉದಯಶಂಕರ್ ಭಟ್ ಇವರು ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಅದೇ ಮರುದಿನ ಏಪ್ರಿಲ್ 11ನೇ ತಾರೀಕಿಗೆ ವಿಶೇಷವಾಗಿ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ದಿವ್ಯ ಉಪಸ್ಥಿತಿಯಲ್ಲಿ ಕೋಟಿ ಶಿವಪಂಚಾಕ್ಷರಿ ಜಪಯಜ್ಞ ಪೂರ್ಣಾವತಿ ಮಾಡಲಿಕ್ಕಿದ್ದಾರೆ. ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿಯವರ ಸಮ್ಮುಖದಲ್ಲಿ
ದೊಡ್ಡ ಒಂದು ಯಾಗವೇ ಅಂತ ಹೇಳ್ಬೋದು. ಬ್ರಹ್ಮೋತ್ಸವದ ವಿಶೇಷ ಈ ಊರಿನಲ್ಲಿ ಪ್ರಥಮವಾಗಿ ಆಗುವಂಥ ಕೋಟಿ ಶಿವ ಪಂಚಾಕ್ಷರಿ ವೃತ. ಇದರ ಮಹಿಮೆ ಏನಂತಂದರೆ ಪ್ರತಿ ಮನೆಯವರು ಒಂದು ಕುರ್ತೆ ತುಪ್ಪವನ್ನು ಮನೆಯಲ್ಲಿಟ್ಟು ಈ 48,000 ಶಿವನಾಮ ಜಪ ಮಾಡಿ ಮತ್ತು 11ನೇ ತಾರೀಕಿಗೆ ಸ್ವಾಮಿಯವರ ಸಮ್ಮುಖದಲ್ಲಿ ಇವರು ಕಾಣತ್ತೂರು ಕ್ಷೇತ್ರ ಸೈಡಿನ ತಂತ್ರಿಗಳಿಂದ ಅದನ್ನು ಹೋಮಕ್ಕೆ ಪೂರ್ಣಾವತಿ ಮಾಡಲಿಕ್ಕಿದ್ದಾರೆ. ಆ ಕಾರ್ಯಕ್ರಮ ಬಹಳ ವೈಭವದಿಂದ ನಡೆಯುವುದು, ಹೆಚ್ಚಿನ ಜನಸಂಖ್ಯೆ ಸೇರುವ ನಿರೀಕ್ಷೆಯೂ ಇದೆ ಆ ಕಾರ್ಯಕ್ರಮಕ್ಕೆ. ಅದೇ ದಿನ ಸಾಯಂಕಾಲ ನಮ್ಮ ಸಿ ಬ್ಯಾಂಕ್ ಉಪ್ಪಿನಂಗಡಿ ಇವರ ಅಧ್ಯಕ್ಷರಾದ ಸುನೀಲ್ ದಡ್ಡಿ ಇವರಿಂದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಅದೇ ರೀತಿ ಕುಸಲಪ್ಪ ಬಜತ್ತೂರುಗುತ್ತು, ಇಲ್ಲಿ ನಮ್ಮ ಗ್ರಾಮದವರಾದ ಬಜತ್ತೂರುಗುತ್ತು ಕುಸಲಪ್ಪ ಗೌಡರು ಸಹ ಈ ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಅದೇ 12ನೇ ತಾರೀಕು ಬ್ರಹ್ಮಕಲಶ ದಿವಸ ಬೆಳಿಗ್ಗೆ ದೀಪ ಪ್ರಜ್ವಲನೆಯನ್ನು ಈ ದೇವಸ್ಥಾನದ ಹಿರಿಯ ಪುರಾತನ ಇತಿಹಾಸವುಳ್ಳವರಾದ ಹೊಲಾಲು ನಾರಾಯಣ ನೂರಿತ್ತಾರ್ ಇವರ ನೇತೃತ್ವದಲ್ಲಿ ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಸಾಯಂಕಾಲ ಪ್ರಸನ್ನಕುಮಾರ್ ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಪಿರಿಯಡ್ಕ ಇವರ ನೇತೃತ್ವದಲ್ಲಿ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ, ಅದೇ ರೀತಿ ಸಭಾ ಕಾರ್ಯಕ್ರಮದ ಚಾಲನೆಗೆ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಹಾಗೂ ರಾತ್ರಿ ವಿವಿಧ ರೀತಿಯ ಮಕ್ಕಳ ನಾಟಕ ಇತ್ಯಾದಿ ನೃತ್ಯಗಳ ಮೂಲಕ ರಾತ್ರಿ 10-11 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬ್ರಹ್ಮಕಲಶದ ಕಾರ್ಯಕ್ರಮಕ್ಕೆ ಮಂಗಲವಾಗ್ತದೆ. ಆಮೇಲೆ ಮರುದಿನ ನೇಮೋತ್ಸವ ಇದೆ. ನೇಮೋತ್ಸವದಲ್ಲಿ 13 ತಾರೀಕಿಗೆ ನಮ್ಮ ಈ ಬ್ರಹ್ಮೋತ್ಸವದ ಸಂಪೂರ್ಣ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ವಿಧಿವಿಧಾನಗಳು ಕೊನೆಗೊಳ್ಳುತ್ತಾರೆ. ಎಲ್ಲ ಭಗವದ್ಭಕ್ತರಲ್ಲಿ ವಿನಂತಿ ಏನೆಂದರೆ ದಿನಾಂಕ 7ರಿಂದ 12 ತಾರೀಕು ಹಾಗೂ 13 ತಾರೀಕು ತನಕ ಎಲ್ಲ ಗ್ರಾಮಸ್ಥರು, ಪರವೂರ ಹಾಗೂ ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ಲ ಭಕ್ತರಲ್ಲಿ ಈ ಕ್ಷೇತ್ರ ವತಿಯ ವಿನಂತಿ ಏನೆಂದರೆ ಎಲ್ಲ ತನು ಮನ ಧನ ಕೊಟ್ಟು ಸಹಕರಿಸಿ ಈ ಗ್ರಾಮೀಣ ಪ್ರದೇಶದ ಶ್ರೀ ಪಾರ್ವತಿ ಪಂಚಲಿಂಗೇಶ್ವರ ದೇವರ ಈ ಬ್ರಹ್ಮಕಲಶವನ್ನು ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಡಬೇಕಾಗಿ ಎಲ್ಲರ ಪರವಾಗಿ ನಾನು ಹಾಗೂ ಕ್ಷೇತ್ರದ ಪರವಾಗಿ ವಿನಂತಿ ಮಾಡುತ್ತಿದ್ದೇನೆ. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.